ಮಹಾಲಿಂಗೇಶ್ವರ ದೇವಸ್ಥಾನದ ಸ್ವಾಗತ ಗೋಪುರದಲ್ಲಿದ್ದೇವೆ. ಅದೇ ಈಗ ಜೀರ್ಣೋದ್ಧಾರ ಕಾರ್ಯ ಜೊತೆಗೆ ನಮ್ಮದು ಬ್ರಹ್ಮಕಲಶದ ತಯಾರಿ ಕೂಡ ಒಟ್ಟೊಟ್ಟಿಗೆ ನಡೀತಾ ಇದೆ. ಬ್ರಹ್ಮಕಲಶದ ವಿಷಯದಲ್ಲಿ ಹೇಳಬೇಕಂದ್ರೆ ಸಭಾಂಗಣ ಮತ್ತು ಅನ್ನಛತ್ರ ಹಾಗೆ ಹೊರೆಕಾಣಿಕೆ ಇಡುವಂಥ ಜಾಗ ಎಲ್ಲವೂ ರೆಡಿ ಆಗ್ತಾ ಇದೆ. 1,20,00,000ಕ್ಕೆ ಮುಗಿಸುವ ಅಂದಾಜಲ್ಲಿತ್ತು. ಅದು ಸ್ಟಾರ್ಟ್ ಮಾಡಿದ ನಂತರ ಮೇಲೆ ಹೋಗಿ 3.5 ಕೋಟಿ 4 ಕೋಟಿವರೆಗೆ ಆಗುವಂಥ ಇದು. ಅದೆಷ್ಟೋ ಸಾವಿರಾರು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸಿರುವ, ಕಷ್ಟಗಳ ಅಥವಾ ಸಮಸ್ಯೆಗಳನ್ನು ಕಡಿಮೆ ಮಾಡಿರುವಂತಹ ದೇವರು. ಭಕ್ತರು ಇವತ್ತು ಆಗತ್ತೆ ನಾಳೆ ಆಗತ್ತೆ ಅಂತ ಕನಸು ಕಂಡಿದ್ದಂತಹ ದಿನ ಹತ್ತಿರ ಬರ್ತಾ ಇದೆ. ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಸಕಲ ಸಿದ್ಧತೆಗಳು ಪೂರ್ಣಗೊಂಡಿದ್ದು ಇದೀಗ ನಾವು ನಿಮಗೆ ತೋರಿಸ್ತಾ ಇದ್ವಿ. ಬ್ರಹ್ಮಕಲಶದ ಸಿದ್ಧತೆಯ ಕೊನೆಯ ಹಂತದಲ್ಲಿರುವಂತಹ ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಎದುರು ಭಾಗದ ದೃಶ್ಯಾವಳಿ. ಅದರ ಜೊತೆಗೆ ದೇವಸ್ಥಾನದ ಎದುರು ಭಾಗದಲ್ಲಿ ಬೃಹತ್ ಅಂತಹ ವೇದಿಕೆ, ಅಂದರೆ ಸಭಾ ಕಾರ್ಯಕ್ರಮಕ್ಕೆ ಬೇಕಾದಂತಹ ಬೃಹತ್ ವೇದಿಕೆಯೂ ಕೂಡ ಸಜ್ಜಾಗಿದೆ. ದೇವಸ್ಥಾನದ ಇಕ್ಕೆಲಗಳಲ್ಲಿಯೂ ಕೂಡ ಕೇಸರಿಯ ಪತಾಕೆಗಳನ್ನು ಹಾರಿಸಿಕೊಂಡು ಬಹಳ ವಿಶೇಷವಾದಂಥ ಅಲಂಕಾರವನ್ನು ಕೂಡ ಮಾಡಲಾಗಿದೆ. ಪಾರ್ಕಿಂಗಿಗೆ ಬೇಕಾದಂತಹ ವಿಶಾಲವಾದಂತಹ ಒಂದು ಮೈದಾನ, ಅದನ್ನು ಕೂಡ ದಾನಿಗಳು ಇಲ್ಲಿ ನೆರವನ್ನು ನೀಡಿದ್ದಾರೆ. ನಾವು ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ದೇವಸ್ಥಾನದ ಒಳಭಾಗದ ಚಿತ್ರಣವನ್ನು ಕೂಡ ನಾವೀಗ ನಿಮಗೆ ತೋರಿಸ್ತೀವಿ. ಕಡೆ ಕ್ಷಣದ ತಯಾರಿಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇದೆ. ಊಟದ ವ್ಯವಸ್ಥೆಗೆ ಬೇಕಾದಂತಹದ್ದು, ಅನಂತರ ಪಾರ್ಕಿಂಗ್ಗೆ ಬೇಕಾದಂತಹ ಎಲ್ಲ ತಯಾರಿಗಳು ಕೂಡ ಬಹಳ ವಿಶೇಷವಾಗಿ ನಡೀತಾ ಇದೆ. ನೋಡುವ ಒಳಭಾಗದಲ್ಲಿ ಯಾವ ಕೆಲಸ ಕಾರ್ಯಗಳು ಹೇಗಾಗಿದೆ, ಇಲ್ಲಿಯ ಪ್ರಮುಖರು ಏನು ಹೇಳ್ತಾರೆ ಕೇಳೋಣ. ಕರಾಯ ಮಹಾಲಿಂಗೇಶ್ವರ ದೇವಸ್ಥಾನದ ಸ್ವಾಗತ ಗೋಪುರದಲ್ಲಿದ್ದೇವೆ. ಯಾವ ರೀತಿ ಆಗಿದೆ ಸ್ವಾಗತ ಗೋಪುರ ಅನ್ನುವಂಥದ್ದನ್ನು ನಾವೀಗ ನೋಡ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಕಲ್ಲಿನಿಂದಲೇ ನಿರ್ಮಿಸಲ್ಪಟ್ಟಿರುವಂತಹ ಸ್ವಾಗತ ಗೋಪುರ. ಮೇಲ್ಭಾಗದಲ್ಲಿ ಹಂಚು ಮರವನ್ನು ಹಾಕಿದ್ದಾರೆ, ಬಹಳ ಸುಂದರವಾಗಿ ಕಾಣ್ತಾ ಇದೆ. ಈ ಸ್ವಾಗತ ಗೋಪುರ ಹೇಗಾಗ್ತಾ ಇದೆ, ಹೇಗಿದೆ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಅದರ ಜೊತೆಗೆ ಮುಖ್ಯ ದ್ವಾರದಲ್ಲಿ ಇದೀಗ ಒಂದು ಸಂಪೂರ್ಣವಾಗಿ ಶಿಲಾಮಯವಾದಂಥ ಮುಖ್ಯ ದ್ವಾರದ ಒಂದು ದಾರಂಧವನ್ನು ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಜಯ ವಿಜಯರು ಇಲ್ಲಿ ದ್ವಾರದಲ್ಲಿ ಇರುವಂತಹ 2 ಮೂರ್ತಿಗಳು ಇಲ್ಲಿ ಕಾಣ್ತಾ ಇದೆ. ಜೊತೆಗೆ ಒಳಭಾಗಕ್ಕೆ ಬಂದಾಗ ಇಲ್ಲಿ ಒಳಭಾಗ ಅಂದರೆ ಇದು ಸ್ವಾಗತ ಗೋಪುರದ ಒಳಭಾಗವನ್ನು ನಾವೀಗ ತೋರಿಸ್ತೀವಿ. ಬಹಳ ಸುಂದರವಾಗಿ ಈ ಸ್ವಾಗತ ಗೋಪುರದ ಒಳಭಾಗವನ್ನು ನಾವೀಗ ನಿಮಗೆ ತೋರಿಸ್ತೀವಿ. ಬಹಳ ಸುಂದರವಾಗಿ ನಿರ್ಮಾಣಗೊಂಡಿರುವಂಥ ಸ್ವಾಗತ ಗೋಪುರದ ಒಳಭಾಗ, ಬಹಳ ವಿಶೇಷವಾದಂತಹ ವ್ಯವಸ್ಥೆಗಳು ಇಲ್ಲಿ ಆಗಿದೆ. ಅದರ ಜೊತೆಗೆ ದೇವಸ್ಥಾನದ ಹೊರ ಆವರಣವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಹೊರ ಆವರಣ. ಏನೆಲ್ಲ ಕೆಲಸ ಕಾರ್ಯಗಳು ಆಗ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ಜೊತೆಗೆ ಮಾತನಾಡಲಿಕ್ಕೆ ಇದ್ದಾರೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಸುದರ್ಶನ್ ಅವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳಾದಂತಹ ದುರ್ಗೇಶ್ ವಿ ಕೆದಿಲಾಯ ಅವರು, ಅನಂತರ ನಮ್ಮ ಕೋಶಾಧಿಕಾರಿಯಾಗಿರುವಂಥ ಸಾಮ್ರಾಟ್ ಅವರು. 3 ಜನರನ್ನು ಮಾತಾಡಿಸಬೇಕು. ಆದರೆ ಇಲ್ಲಿ ಆರಂಭದಲ್ಲಿ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಕೆಲಸ ಕಾರ್ಯಗಳ ಬಗ್ಗೆ ಮಾತನಾಡೋಣ. ಸರ್, ಈ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಏನು ಹೇಳ್ತೀರಿ? ಕೆಲಸ ಕಾರ್ಯಗಳು ಎಲ್ಲ ಅಂತಿಮ ಹಂತದಲ್ಲಿದೆ. ನಮ್ಮದು ರಾಜಗೋಪುರ ಆಗಿದೆ. ಒಳಗಿನ ಮೇಲಿನ ಮೇಲ್ಛಾವಣಿ, ಹೊರಗಿನ ಮೇಲ್ಛಾವಣಿ ಎಲ್ಲ ಇವರು ಸಾಮ್ರಾಟ್ನವರ ಇವರ ನೇತೃತ್ವದಲ್ಲಿ ಆಗ್ತಾಯಿದೆ. ಇದೊಂದು 2-3 ದಿವಸದಲ್ಲಿ ಮುಗೀತದೆ. ಮತ್ತು ಬಲಿಪೀಠವು ಇದು ಎಲ್ಲ ಕಲ್ಲು ರೆಡಿಯಾಗಿ ಬಂದಿದೆ, ಆಗ್ತದೆ. 10ನೇ ತಾರೀಕಿನೊಳಗೆ ನಮ್ಮ ಎಲ್ಲ ಕೆಲಸಗಳು ಮುಗೀತದೆ, ಒಳ್ಳೆ ರೀತಿಯಲ್ಲಿ ಮುಗಿತದೆ ಅಂತೇಳಿ ನಮ್ಮ ಅಂದಾಜು. ಸರ್, ಬಹಳಷ್ಟು ಬಿರುಸಿನ ಕೆಲಸ ನಡೀತಾ ಇದೆ, ಏನು ಹೇಳ್ತೀರಿ? ಅದೇ ಈಗ ಜೀರ್ಣೋದ್ಧಾರ ಕಾರ್ಯ ಜೊತೆಗೆ ನಮ್ಮದು ಬ್ರಹ್ಮಕಲಶದ ತಯಾರಿ ಕೂಡ ಒಟ್ಟೊಟ್ಟಿಗೆ ನಡೀತಾ ಇದೆ. ಬ್ರಹ್ಮಕಲಶದ ವಿಷಯದಲ್ಲಿ ಹೇಳಬೇಕಂದ್ರೆ ಸಭಾಂಗಣ ಮತ್ತು ಅನ್ನಛತ್ರ ಹಾಗೆ ಹೊರೆಕಾಣಿಕೆ ಇಡುವಂಥ ಜಾಗ ಎಲ್ಲವೂ ರೆಡಿ ಆಗ್ತಾ ಇದೆ. ಸೊ ಹಾಗೆ ರಾತ್ರಿ ಒಂದು 200 ಜನ ದಿನಾಲು ಬಂದು ಶ್ರಮದಾನ ಮಾಡ್ತಾ ಇದ್ದಾರೆ, ಊರಿನವರು ಮತ್ತು ಪರ ಊರಿನವರು ಕೂಡ. ಸೊ ಹಾಗೆ ಎಲ್ಲ ಒಂದು 10-12 ತಾರೀಕೆ ಎಲ್ಲ ರೆಡಿ ಆಗ್ತಾ ಇದೆ. ಒಂದು ಫುಲ್ ಆಶಾಭಾವನೆ ಇದೆ ನಮಗೆ. ಹೇಗಾಗ್ತದೆ ಸರ್ ಕೆಲಸ ಕಾರ್ಯ? ಅದೇ ಈಗ ನಿಮಗೆ ಅಂತಲ್ಲ, ಟೋಟಲ್ ಈಗ ಬಂದು ನೋಡುವವರಿಗೆ ಇಲ್ಲಿ ಏನು ಕೆಲಸ ಆಗಲಿಲ್ಲ, ಭಾರಿ ಕೆಲಸ ಆಗಲಿಕ್ಕೆ ಬಾಕಿ ಇದೆ ಅಂತ ಕಾಣ್ಬೋದು. ಬಟ್ ಏನಂತ ಹೇಳಿದರೆ ವಾಸ್ತವವಾಗಿ ಇದು
ಒಂದು 2-3 ದಿವಸದ ಫೈನಲ್ ಟಚ್ ಅಪ್ ಕೊಡುವಂಥ ಕೆಲಸಗಳಿರುವುದು. ಈಗ ರಾಜಗೋಪುರದ ಆಲ್ಮೋಸ್ಟ್ 90% ಕೆಲಸ, 99% ಕೆಲಸ ಆಗಿದೆ. ಇನ್ನೆಂತಂದ್ರೆ ಖಾಲಿ ಕ್ಲೀನ್ ಮಾತ್ರ. ಹಾಗೆ ಈ ರೂಫಿಂಗ್ ಈಗ ನೋಡಲಿಕ್ಕೆ ಅದರಲ್ಲಿ ಏನಿಲ್ಲ, ಆದರೆ 2 ದಿವಸದ ಕೆಲಸ ಎಲ್ಲ ಇದಿನ್ 11 ತಾರೀಕಿನ ಒಳಗೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್, 99% ಎಲ್ಲ ಕಂಪ್ಲೀಟ್ ಆಗ್ತದೆ. ಎಲ್ಲ ಕಂಪ್ಲೀಟ್. ಓಕೆ. ಇದು ಹೊರ ಆವರಣದಲ್ಲಿ ಮಾಡು ಮತ್ತು ಮೇಲ್ಛಾವಣಿ, ಅದರ ಜೊತೆಗೆ ಬಹಳ ವಿಶೇಷವಾಗಿ ಕಾಣುವಂಥದ್ದು ಇಲ್ಲಿಯ ಕೊಡಿಮರ. ಬಹಳ ಸುಂದರವಾದಂತಹ ಕೊಡಿಮರಕ್ಕೆ ಈ ಮಹಾಲಿಂಗೇಶ್ವರನ ದೇವಸ್ಥಾನ ಸಾಕ್ಷಿ ಆಗ್ತಾ ಇದೆ. ಹೊರಗಡೆಗೆ ಅಂದರೆ ರಸ್ತೆಗೆ ಕಾಣುವಂತಹ ರೀತಿಯಲ್ಲಿ ಕೊಡಿಮರ ಇದೆ. ಬಹಳ ಸುಂದರ. ಸರ್, ಈ ಕೊಡಿಮರದ ಬಗ್ಗೆ ಏನು ಹೇಳ್ತೀರಿ? ಶುರುವಾಗಿ ನೀವು ಇಲ್ಲಿಂದ ಹೇಳೋದಾದರೆ ರಾಜಗೋಪುರ ರೆಡಿಯಾಗಿದೆ. ರಾಜಗೋಪುರ ನಂತರ ಕೊಡಿಮರ ಇದೆ. ಏಕೆಂದರೆ ತಾಮ್ರ ಮುಚ್ಚುವ ಕಾರ್ಯಕ್ಕೆ ಇನ್ನೊಂದು 2 ದಿವಸದಲ್ಲಿ ಮುಗೀತದೆ. ಸೊ ನಮ್ಮ ಊರಿನಲ್ಲಿ, ಪಕ್ಕದ ಊರಿನಲ್ಲಿ ಕೂಡ ಕೊಡಿಮರ ಮತ್ತು ರಾಜಗೋಪುರ ಮತ್ತು ಬ್ರಹ್ಮರಥ ಇಲ್ಲಿ ಕೂಡ ಹತ್ತಿರದಲ್ಲಿ ಇಲ್ಲ. ಸೊ ಇದು ಭಾಳ ವಿಜೃಂಭಣೆಯಿಂದ ಸೀಮೆ ದೇವಸ್ಥಾನ ಥರ ಇದೆ ಇದು. ಸೊ ಇಲ್ಲಿ ಹೊರಗಡೆಗೆ ನಾವು ನೋಡ್ತಾ ಇರ್ಬೋದು, ಇದು ಕಲ್ಲಿನ ಇದನ್ನು ನಾವು ಹಾಕ್ತಾ ಇದ್ದೇವೆ. ಹಾಗೆ 3 ಸುತ್ತಲಲ್ಲಿ ಇಂಟರ್ಲಾಕನ್ನು ಅಳವಡಿಸಿದ್ದೇವೆ ಈಗಾಗಲೇ. ಮತ್ತು ಅದು ಅಲ್ಲಿ ಕಾಣ್ತಿರೋದು ನಿಮಗೆ ಅನ್ನಛತ್ರ. ಗುಡಿ ಇದು ವಸಂತ ಮಂಟಪ. ಅದು ಮೊದಲೇ ಇತ್ತು, ಅದು ಸ್ವಲ್ಪ ಈಗ ಅಂದರೆ ಶಿಲಾಮಯ ಈ ಸಲ ಮಾಡಿದ್ದ? ಇಲ್ಲ, ಅದು ಮುಂಚಿಂದಲೇ ಇದ್ದದ್ದು, ಶಿಲಾಮಯವಿತ್ತು. ಸರ್, ದೇವಸ್ಥಾನದ ಒಳಭಾಗದಲ್ಲಿ ಏನೆಲ್ಲ ಆಗಿದೆ ಅಂತ? ರಿಡಕ್ಸೈಡ್ ಫ್ಲೋರಿಂಗ್ ಇತ್ತು, ಫ್ಲೋರಿಂಗಲ್ಲಿ ಅದನ್ನು ತೆಗೆದು ಅದಕ್ಕೆ ಗ್ರಾನೈಟ್ ಅಳವಡಿಸಿದೆ. ಹಾಗೆ ಇಲ್ಲಿ ಅಂದರೆ ಇದು ಈಗ ಇದೆಲ್ಲ ಫುಲ್ ಗ್ರಾನೈಟ್. ಹಾಂ, 4 ಸುತ್ತದಲ್ಲಿಯೂ ಗ್ರಾನೈಟ್ ಅಳವಡಿಕೆ ಆಗಿದೆ. ಓಕೆ. ಅಂದರೆ ಫ್ಲೋರಿಂಗ್ ಅಲ್ಲಿ ಇದು ಲಪೋತ್ರ ಹಾಕಿದ್ದೇವೆ. ಮೊದಲು ಇಲ್ಲಿ ಚಪ್ಪಡಿ ಕಲ್ಲಿತ್ತು. ಹಾಗೆ ತೀರ್ಥ ಮಂಟಪ ನೋಡ್ಲಿಕ್ಕೆ ಹೋಗ್ಬೇಕಾದ್ರೆ ತೀರ್ಥ ಮಂಟಪ ಮೊದಲಿತ್ತು, ಹೊಸ ತೀರ್ಥ ಮಂಟಪ ಫುಲ್ ರಚನೆ ಆಗಿದೆ. ಅಂದರೆ ಇದಕ್ಕೆ ಹಂಚಿನ ಮಾಡಿದ್ದ, ಮುಂದೆ ಹಂಚಿನ ಮಾಡಿತ್ತು, ಮತ್ತು ಅದರಲ್ಲಿ ಏನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅದಕ್ಕಾಗಿ ಎಲ್ಲ ತೆಗೆದು ಅದನ್ನು ಈಗ ಶಿಲಾಮಯ ಮಾಡಿ ಸುಮಾರು 25 ಲಕ್ಷ ಕಲ್ಲಿಗೆ, ಹಾಗೆ ಒಂದು 10-15 ಲಕ್ಷ ಮೇಲ್ಛಾವಣಿ ಸೇರಿ ಒಂದು 40 ಲಕ್ಷ ಅಂದಾಜು ವೆಚ್ಚದಲ್ಲಿ ಈಗ ಇದು ರೆಡಿಯಾಗಿದೆ. ಇದು ಕಂಪ್ಲೀಟ್ ಆಗಿದೆ, ಫೈನಲ್ ಟಚ್ಚಲ್ಲಿ ಇದೆ ಅದು ಸಹ. ಹಾಗೆ ರೂಫಿಂಗ್ ಬಂದುಬಿಟ್ಟು ಹೆಚ್ಚು ಕಮ್ಮಿ ಒಂದು 20 ಲಕ್ಷ ಇದರಲ್ಲಿ ಖರ್ಚಲ್ಲಿ ಅದು ಆಗಿದೆ. ಅದು ಸಹ ಫೈನಲ್ ಟಚ್ಚಲ್ಲಿದೆ. ಅದಕ್ಕೆ ಸಂಪೂರ್ಣ ವೆಚ್ಚವನ್ನು ನಮ್ಮ ಬ್ಯಾಂಗ್ಳೂರಿನ ಉದ್ಯಮಿಗಳಾದಂಥ ಇವರು ನಾಗಾರ್ಜುನರಾವ್ ಅವರು ಒಬ್ಬರೇ ಭರಿಸಿರ್ತಾರೆ. ಹಾಗೆ ಈ ಕಂಬ ಮೊದಲು ಏನಂತಂದರೆ ಲ್ಯಾಟ್ರೈಟ್ ಸ್ಟೋನಿಂದ ಮಾಡಿದ ಪ್ಲಾಸ್ಟಿಂಗ್ ಕಂಬಗಳಿತ್ತು, ಅದೆಲ್ಲ ತೆಗೆದು ಇವಾಗ ಶಿಲಾಮಯ ಕಂಬಗಳು 16 ಕಂಬ ಬರ್ತದೆ. ಹಾಗೆ ಫುಲ್ ಪೈಂಟಿಂಗ್, ರೂಫಿಂಗ್ ಎಲ್ಲ ರಿನ್ಯೂವೇಷನ್ ಆಗಿರುವಂಥದ್ದು. ಹಾಗೆ ಗರ್ಭಗುಡಿ ಹತ್ರ ಹೋಗಬೇಕಾದ್ರೆ ಗರ್ಭಗುಡಿಯ ಮೇಲ್ಗಡೆ ತಾಮ್ರದ ಹೊದಿಕೆ ಮೊದಲೇ ಇತ್ತು, ಕೆಳಗಡೆ ಹಂಚು ಹಾಕಿತ್ತು. ಈ ಸಲ ಅದನ್ನು ಕಂಪ್ಲೀಟ್ ಆಗಿ ತೆಗೆದು ಫುಲ್ ತಾಮ್ರದ ಹೊದಿಕೆಯಲ್ಲಿ ಅದನ್ನು ಕವರ್ ಮಾಡಲಿಕ್ಕಾಗಿದೆ. ಇದೀಗ ನಾವು ನಿಮಗೆ ತೀರ್ಥ ಮಂಟಪವನ್ನು ತೋರಿಸ್ತೇವೆ. ಇದು ಹಂಚಿದ್ದಿತ್ತು, ಅದರ ಜೊತೆಗೆ ಒಳಭಾಗದಲ್ಲಿ ಸಂಪೂರ್ಣವಾದಂತಹ ಮರದ ಕೆತ್ತನೆ, ಯಾರನ್ನೂ ಕೂಡ ಸೆಳೆಯಬಹುದಾದಂತಹ ವಿಶೇಷವಾದಂತಹ ಮರದ ಕೆತ್ತನೆ ಇದೆ. ಈ ಮರದ ಕೆತ್ತನೆಯ ವಿಶೇಷತೆಗಳ ಬಗ್ಗೆ ಏನು ಹೇಳ್ತೀರಿ? ಇದರಲ್ಲಿ ನಾನಾ ರೀತಿಯ, ನೀವು ನೋಡ್ಬೋದು, ನಾನಾ ರೀತಿಯ ದೇವರ ವಿಗ್ರಹಗಳನ್ನೆಲ್ಲ ಕೆತ್ತಿದ್ದಾರೆ. ಸೊ ಟೋಟಲಿ ಮರದಿಂದ ಮಾಡಿರುವಂಥದ್ದು. ಮುಂಚೆ ಹಂಚು ಹೇಳಿದಾಗೆ ಹಂಚು ಮತ್ತು ಟ್ಯಾರಿಸಿಂದ ಕೂಡಿತ್ತು. ಈಗ ಅದನ್ನು ಸಂಪೂರ್ಣ ತೆಗೆದು ಹೊಸತಾಗಿ ನಿರ್ಮಾಣ ಆಗಿದೆ. ಇಲ್ಲಿ ಒಳಭಾಗದಲ್ಲಿ ಆವರಣದಲ್ಲಿ ಚಪ್ಪಡಿ ಕಲ್ಲಿತ್ತು, ಅದಕ್ಕೆ ಈಗ ಸಂಪೂರ್ಣವಾಗಿ ಲೆಪೋತ್ರ ಹಾಕಿದ್ದಾರೆ. ಅನಂತರ ಗ್ರಾನೈಟನ್ನು ಅಳವಡಿಕೆ ಮಾಡಿದ್ದಾರೆ ಎಲ್ಲ ಕಡೆಗೂ. ಅಂದರೆ ಹಳೆಯ ನೆಲವನ್ನು ತೆಗೆದು ಹೊಸದಾಗಿ ನವೀಕರಣಗೊಳಿಸಿದ್ದಾರೆ. ಅದರ ಜೊತೆಗೆ 16 ಕಂಬಗಳು ಬಂದಿವೆ ಅನ್ನುವಂಥದ್ದು. 16 ಕಂಬಗಳು, ಶಿಲಾಮಯ 16 ಕಂಬಗಳು ಇಲ್ಲಿ ಬಂದಿವೆ ಅನ್ನುವಂಥದ್ದು. ಸರ್, ಗರ್ಭಗುಡಿಯ ಬಗ್ಗೆ ಏನು ಹೇಳ್ತಿದ್ರಿ? ಸರ್, ಗರ್ಭಗುಡಿ ಅಂತ ಹೇಳಿದರೆ ಅದೇ ನಾನು ಮೊದಲು ಹೇಳಿದಾಗೆ ಮೇಲಿದ್ದು ತಾಮ್ರದ ಹೊದಿಕೆ ಇತ್ತು ಅದಕ್ಕೆ ಆಲ್ರೆಡಿ, ಕೆಳಗಡೆ ಹಂಚಿತ್ತು. ಇವಾಗ ಕಂಪ್ಲೀಟ್ ಅದರ ಮರ ಸೇರಿ ಮಾಡು ಸಮೇತ ಅದಕ್ಕೆ ತೆಗೆದು ತಾಮ್ರದ ಹೊದಿಕೆ ಮಾಡಿದೆ. ಹಾಗೆ ಸುತ್ತಲಿನ ಕಲ್ಲನ್ನು ಸ್ಯಾಂಡ್ ಬ್ಲಾಸ್ಟ್ ಮಾಡಿ ಎಲ್ಲ ಹೊಸ ಥರ ಅದಕ್ಕೆ ಒಂದು ರೂಪ ಕೊಟ್ಟಿದ್ದೇವೆ. ಮಹತ್ವಬಾರ ಮಹಾಲಿಂಗೇಶ್ವರನ ಕ್ಷೇತ್ರ. ಈ ಕ್ಷೇತ್ರದ ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡಿಸಿ ಮುಂದೆ ಹೋಗಬೇಕು ಅನ್ನುವಂಥ ಕಾರಣಕ್ಕಾಗಿ ಕರಾಯದ ಮಹಾಲಿಂಗೇಶ್ವರನ ದರ್ಶನವನ್ನು ಮಾಡಿಸಿ, ಅಂದರೆ ಈ ಬಾರಿ ಬಹಳಷ್ಟು ಜನ ಇಲ್ಲಿ ಬಂದು ಸೇರ್ತಾರೆ. ಬಹಳ ದೊಡ್ಡ ಮಟ್ಟಿನಲ್ಲಿ ಇಲ್ಲಿಯ ಬ್ರಹ್ಮಕಲಶೋತ್ಸವ ನಡೀಲಿಕ್ಕಿದೆ. ಪ್ರತಿದಿನವೂ ಕೂಡ 200ರಿಂದ 300ರಷ್ಟು ಜನ ಇಲ್ಲಿ ಬಂದು ಶ್ರಮದಾನವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಹೇಳ್ತಿದ್ದಾರೆ. ದೇವಾಲಯದ ಒಳಭಾಗದಲ್ಲಿ ಬಹಳ ದೊಡ್ಡ ಕೆಲಸ ಕಾರ್ಯಗಳಾಗ್ತದೆ. ಮೇಲ್ಭಾಗವನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸುಂದರವಾದಂಥ ಕೆತ್ತನೆಗಳುಳ್ಳಂತಹ ಒಂದು
ಕೆಲಸ ಕಾರ್ಯಗಳಾಗಿವೆ? ಇಲ್ಲಿ ನಮಗೆ 3 ಗುಡಿಗಳಿವೆ. ಒಂದು ಗಣಪತಿ ಮತ್ತು ಶಾಸ್ತಾರ, ಹಾಗೆ ಆ ಕಡೆ ದುರ್ಗಾ ಪರಮೇಶ್ವರಿ ಗುಡಿ ಇದೆ. 3 ಗುಡಿಗಳನ್ನು ಈಗ ಸದ್ಯಕ್ಕೆ ಅದು ದೇವರುಗಳನ್ನು ನಮ್ಮ ಮುಖ್ಯ ಇದರಲ್ಲಿ ಇಟ್ಟಿದ್ದೇವೆ. ಈಗ ನವೀಕರಣಗೊಂಡು ನಾಡಿದ್ದು ಅಷ್ಟಬಂಧ ಕಲಶ ಆಗುವಾಗ ಪುನಃ ಪ್ರತಿಷ್ಠೆ ಆಗ್ತಾ ಇದೆ. ಇದರ ಜೊತೆಗೆ ಬಹಳ ಸಂಪೂರ್ಣವಾಗಿ ರೂಫಿಂಗ್ ಅಳವಡಿಕೆ ಮಾಡಿ ಅದನ್ನು ಸಂಪೂರ್ಣವಾಗಿ ಯಾವುದೇ ರೀತಿಯಂಥ ಮಳೆ ಬರಲಿ ಏನೇ ಇರಲಿ ಯಾವುದೇ ರೀತಿಯ ತೊಂದರೆಗಳಾಗದಂತಹ ರೀತಿಯಲ್ಲಿ ಮತ್ತು ಸಂಪೂರ್ಣ ಸುಸಜ್ಜಿತವಾಗಿ ಬ್ರಹ್ಮಕಲಶೋತ್ಸವದಲ್ಲಿ ಜೀರ್ಣೋದ್ಧಾರ ಅಂದರೆ ಹೇಗೆ ಅನ್ನೋದಕ್ಕೆ ಉದಾಹರಣೆಯ ರೂಪದಲ್ಲಿ ಕರಾಯದಲ್ಲಿ ಕೆಲಸಗಳು ಆಗ್ತಾ ಇದ್ದಾವೆ. ಜೀರ್ಣೋದ್ಧಾರ ಕೆಲಸದ ನಿಜವಾದ ರೂವಾರಿ ಅಂದರೆ ಸುದರ್ಶನ್ ಕೊಲ್ಲಿ ಅವರು. ಅವರ ಸತತ ಪರಿಶ್ರಮದಿಂದ ನಾವು ಈ ಹಂತಕ್ಕೆ ಬಂದಿದ್ದೇವೆ. ಹಾಗೆ ಅದರ ಜೊತೆಗೆ ನಮ್ಮ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅನಂತಕೃಷ್ಣ ಕುದ್ದಣ್ಣೆ ಅವರು ನಗುಮುಖದ ಮನುಷ್ಯ, ಆದರೂ ಎಲ್ಲ ಒಂದು ಸಮಸ್ಯೆಗಳನ್ನು ನಗಾಡಿಕೊಂಡೇ ಅದನ್ನು ಸಾಲ್ವ್ ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರು, ಅದರ ಜೊತೆಗೆ ಈಗ ನಮ್ಮ ಅತುಲ್ ಕುಮಾರ್ ಅವರು ಬ್ರಹ್ಮಕಲಶ ಅಧ್ಯಕ್ಷರಾಗಿ ನಿಯುಕ್ತಗೊಂಡಿದ್ದಾರೆ. ಸೊ ಅವರು 3 ಜನ ಸೇರಿ ಈ ಕೆಲಸ ಕಾರ್ಯಗಳು ಏನು ನಿರ್ವಿಘ್ನ ಇಲ್ಲದೆ ಸಾಗ್ತಾ ಇದೆ. ದಾನಿಗಳ ಒಂದು 8-10 ಜನ ದಾನಿಗಳು ಬಿಟ್ಟರೆ ಎಲ್ಲ ಊರಿನವರಿಂದ. ಅದು ನಾವು ಸ್ಟಾರ್ಟಿಗೆ ಇದನ್ನು 1,20,00,000ಕ್ಕೆ ಮುಗಿಸುವ ಅಂದಾಜಲ್ಲಿತ್ತು. ಅದು ಸ್ಟಾರ್ಟ್ ಮಾಡಿದ ನಂತರ ಮೇಲೆ ಹೋಗಿ 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 3.5 ಕೋಟಿ 4 ಕೋಟಿವರೆಗೆ ಆಗುವಂಥ ಇದು ಆಗ್ತದೆ. ಈಗ ಎಲ್ಲ ಅಂತಿಮ ಹಂತದಲ್ಲಿ ಬಂದಿದೆ. ಎಲ್ಲ ದೇವರ ದಯದಿಂದ ಯಾವುದು ತೊಂದರೆ ಆಗದೆ ನಡೀತಾ ಇದೆ ಕೆಲಸ. ಒಂದು ಸ್ವಲ್ಪ 10% 15% ಕೆಲಸ ಬಾಕಿ ಇದೆ, ಅದು ಆಗ್ತಾಯಿದೆ. ಇದು 10ನೇ ತಾರೀಕಿನೊಳಗೆ ಎಲ್ಲ ಮುಗಿತಾರೆ. ಇದು ಜೀರ್ಣೋದ್ಧಾರದ ಮಾತಾದರೆ ಹೊರಭಾಗದಲ್ಲಿ ನಾಡಿದ್ದಿನ ಬ್ರಹ್ಮ ಕಲಶೋತ್ಸವಕ್ಕೆ ತಯಾರಿಗಳು ಹೇಗಾಗಿದೆ ಅನ್ನೋ ಅಂತ ತೋರಿಸಬೇಕು. ಬನ್ನಿ ಹೋಗಿ. ಇದೀಗ ನಾವಿರುವಂತಹದ್ದು ಪಾಕಶಾಲೆ. ಇಲ್ಲಿ ಸಂಪೂರ್ಣವಾದಂತಹ ಬ್ರಹ್ಮಕಲಶ ದಿವಸದ ಪ್ರತಿದಿನದ ಅಡುಗೆ ಕೆಲಸಗಳು ಇಲ್ಲಾಗ್ತವೆ. ಅದಕ್ಕೆ ವಿಶೇಷವಾದಂತಹ ಬಾಣಸಿಗರ ತಂಡ ಈಗಾಗಲೇ ರೆಡಿಯಾಗಿವೆ. ಜೊತೆಗೆ ಅದಕ್ಕೆ ಬೇಕಂತ ಪಾತ್ರೆ ಪಗಡೆಗಳು ಈಗಾಗಲೇ ಬಂದಿಲ್ಲಿ ಶೇಖರಣೆ ಮಾಡಲಾಗಿದೆ. ಜೊತೆಗೆ ಒಂದು ವಿಶಾಲವಾದಂತಹ ಪಾಕಶಾಲೆಯ ನಿರ್ಮಾಣವೂ ಕೂಡ ಆಗಿದೆ. ಅದೇ ಇವಾಗ ಒಂದು ಒಟ್ಟಿಗೆ 10 ದಿವಸ ಕಾರ್ಯಕ್ರಮದಲ್ಲಿ 5 ದಿವಸ ಬ್ರಹ್ಮಕಲಶ ಮತ್ತು 5 ದಿವಸ ಜಾತ್ರೋತ್ಸವ. ಈ ಕಾರ್ಯಕ್ರಮದಲ್ಲಿ ಸುಮಾರು 50,000 ಜನರು ಬರುವ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ನಾವು ದೊಡ್ಡ ಮಟ್ಟದ ಒಂದು ಪಾಕಶಾಲೆಯನ್ನು ತಯಾರು ಮಾಡಿದ್ದೇವೆ. ಹಾಗೆ ಪಾಕಶಾಲೆ ಅಡುಗೆ ಮಾಡಲಿಕ್ಕೆ ಕೂಡ ಜನರು ಎಲ್ಲ ತಯಾರಿಯಲ್ಲಿ ಇದ್ದಾರೆ. ಈಗ ಇನ್ನೊಂದು 2 ದಿವಸದಲ್ಲಿ ನಾವು ಎಲ್ಲ ಈ ಕೆಲಸಗಳು ಪೂರ್ಣಗೊಳ್ಳಲಿವೆ. ಸರ್, ಅನ್ನ ದಾನದ ಸೇವೆಗೋಸ್ಕರವಾಗಿ ವಿಶೇಷವಾದಂಥ ಭೋಜನಾಲಯ ಕೂಡ ನಿರ್ಮಾಣ ಮಾಡಿದ್ದೀರಿ. ದೇವಾಲಯದ ಬ್ರಹ್ಮ ಕಲಶೋತ್ಸವದ ದಿನ 10 ದಿನಗಳ ಕಾಲ, ಬ್ರಹ್ಮಕಲಶ ಮತ್ತು ಜಾತ್ರೋತ್ಸವದ 10 ದಿನಗಳ ಕಾಲ ಅನ್ನದಾನದ ಸೇವೆಗೆ ಸಿದ್ಧ ಆಗಿರುವಂತಹ ಒಂದು ವಿಶೇಷವಾದಂತಹ ಭೋಜನಾಲಯ. ಅದರ ಗ್ರೌಂಡನ್ನು ಸಮತಟ್ಟು ಮಾಡುವಂಥ ಕೆಲಸ ಕಾರ್ಯಗಳು ಇದೀಗ ಆಗ್ತಾ ಇದೆ. ಸರ್, ಏನು ಹೇಳ್ತೀರಿ? ಅದೇ ಈಗ ನಮ್ಮಲ್ಲಿ ನಮ್ಮ ನೆಚ್ಚಿನ ಶಾಸಕರು ಹಾಗೂ ಅವರು ಗೌರವಾಧ್ಯಕ್ಷರು ಕೂಡ ಆಗಿರುವಂಥ ಹರೀಶ್ ಪೂಂಜ್ ಅವರ ನೇತೃತ್ವ ವಹಿಸ್ಕೊಂಡಿದ್ದಾರೆ. ಅವರ ಆಶೆಯಂತೆ ನಾವು ಎಲ್ಲ ಬಂದ ಭಕ್ತರು ಈ ಸಲ ಕೂತ್ಕೊಂಡು ಊಟ ಮಾಡಬೇಕು ಅಂತ ಅವರೊಂದು ಆಸೆ. ಅದರ ಪ್ರಕಾರ ನಾವು ಆ ತಯಾರಿಯಲ್ಲಿ ಇದ್ದೇವೆ. ಹತ್ತಿರದ ಯಾವುದೇ ದೇವಸ್ಥಾನಗಳಲ್ಲಿ ಈ ಥರ ಆಗಿಲ್ಲ, ಎಲ್ಲ ಬಫೆ ಸಿಸ್ಟಮೇ ಆಗ್ತಿತ್ತು. ಸೊ ಅವರ ಸಜೆಷನ್ ಅಂತೆ ನಾವೀಗ ಈ ತಯಾರಿಯಲ್ಲಿದ್ದೇವೆ, ಕೂತ್ಕೊಂಡು ಊಟ ಮಾಡುವಂಥದ್ದು. ಸೊ ಸಾಧಾರಣ ಒಂದು 1,500 ಜನರು ಇದರ ಡೈನಿಂಗ್ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡಬಹುದಾಗಿದೆ. ಅಂದರೆ ಬಫೆ ಸಿಸ್ಟಮ್ ಇಲ್ಲ? ಬಫೆ ಸಿಸ್ಟಮ್ ಇಲ್ಲ, ಎಲ್ಲರಿಗೂ ಕುಳಿತುಕೊಂಡು ಊಟ ಮಾಡುವಂಥ ಒಂದು ಕಾರ್ಯಕ್ರಮ. ಅದಕ್ಕೆ ಬೇಕಾಗಿ ನಾವೀಗ ಸ್ವಯಂ ಸೇವಕರ ತಂಡವನ್ನು ರಚಿಸ್ತಾ ಇದ್ದೇವೆ. ಸುಮಾರು ಪ್ರತಿ ಒಂದು ಇದಕ್ಕೂ 250ರಿಂದ 300 ಜನರು ಬಳಸುವಂಥ ಕಾರ್ಯಕ್ರಮ ಮತ್ತು ಕ್ಲೀನಿಂಗ್ ಪರ್ಪಸ್ಸಿಗೆ ನಾವು ಇಟ್ಕೊಂಡಿದ್ದೇವೆ. ಎಲ್ಲರೂ ನಮ್ಮ ಊರಿನವರು ಮತ್ತು ಪರ ಊರಿನವರು ಎಲ್ಲರೂ ಸೇರಿ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ನೋಡಿ, ಬಫೆ ಸಿಸ್ಟಮ್ ಇಲ್ಲ, ಎಲ್ಲ ಕುಳಿತುಕೊಂಡು ಊಟ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತದೆ. ಸರ್, ಪಾರ್ಕಿಂಗ್ ತೋರಿಸಿದೆ ಅದು? ಅದೇ ಪಾರ್ಕಿಂಗ್ ನಮಗೆ 2-3 ಕಡೆ ಪಾರ್ಕಿಂಗ್ ಇದೆ. ಒಂದು VIP ಪಾರ್ಕಿಂಗ್ ಅಂತೇಳಿ ಆ ಕಡೆ ನಮ್ಮ ದೇವಸ್ಥಾನದ ಆಚಿನ ಬದಿಯಲ್ಲಿ ನಾವು ಇಟ್ಟಿದ್ದೇವೆ. ಹಾಗೆ ಜನರಲ್ ಆಗಿ ಪಾರ್ಕ್ ಮಾಡುವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಇದರ ಡೈನಿಂಗ್ ಹಾಲಿನ ಆಚೆ ಸೈಡಲ್ಲೆಲ್ಲ ಪಾರ್ಕಿಂಗ್ ಇದೆ. ಹಾಗೆ ನಮ್ಮ ಅಧ್ಯಕ್ಷರು ಆದ ಅತುಲ್ ಕುಮಾರ್ ಮತ್ತು ಗೌರವಾಧ್ಯಕ್ಷರಾದ ನಾಗಾರ್ಜುನ್ ಹಾಗೂ ನಮ್ಮ MLA ಹರೀಶ್ ಪೂಂಜ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮಗಳು ಚಂದವಾಗಿ ಆಗ್ತಾ ಇದೆ. ಸರ್, ಏನು ಅನಿಸುತ್ತೆ ಈಗ ಬ್ರಹ್ಮಕಲಶೋತ್ಸವದ ಅವತ್ತು ಆರಂಭದಲ್ಲಿ ಇದ್ದಾಗ ನೀವು ನೋಡ್ತಾ ಇದ್ರಿ, ಒಂದಷ್ಟು ಮೊದಲ ಮೀಟಿಂಗಿಗೂ
ಇವತ್ತು ಇದೀಗ ಏನೇನು ಸನ್ನದ್ಧಾಗ್ತಾ ಇದ್ದೀರಿ ಈಗ? ನಾವು ಮೊದಲ ಮೀಟಿಂಗ್ ಮಾಡುವಾಗ ಅಂದಾಜು ವೆಚ್ಚ ಸಾಧಾರಣ 1,20,20,00,000 ಆಗ್ಬೋದು ಅಂತೇಳಿ ನಮ್ಮ ಅಂದಾಜಿತ್ತು. ಆ ಟೈಮಿಗೆ ನಮ್ಮ MLA ಅವರು ಆ ಟೈಮಿಗೆ ಅಂತಲೇ ಅಲ್ಲ, ಪ್ರತಿಯೊಂದು ನಮ್ಮ ಕೆಲಸದಲ್ಲಿಯೂ ಮಾರ್ಗದರ್ಶನ ಅವ್ರದ್ದೇ. ಈ ಊಟದ ವ್ಯವಸ್ಥೆ ಕೂಡ ಕೂತು ಊಟ ಮಾಡಬೇಕಂತ ಹೇಳೋದು ಅವ್ರದ್ದೇ ಇದು. ಮತ್ತು ಅನುದಾನ ಕೂಡ ಹಾಗೆ ಬೇರೆ ಎಲ್ಲ ಕಡೆಯಿಂದ ಇಲ್ಲಿ ಜಾಸ್ತಿ ಕೊಟ್ಟಿದ್ದಾರೆ. ಮೊದಲು ನಾವು 1,20,00,000 ಆಗ್ಬೋದು ಅಂತ ಇದು ಮಾಡಿದಾವಾಗಲೂ ನಮಗೆ ಹೆದರಿಕೆ ಆಗ್ತಿತ್ತು. ಹೇಗಪ್ಪ ಇದು ಆಗ್ತದಾ ಅಂತೇಳಿ ಒಂಥರ ನಮಗೆ ಡೌಟ್ ಇತ್ತು ನಮಗೆ, ಇದು ಆಗ್ಬೋದಾ ಅಂತೇಳಿ. ಈಗ 6 ಕೋಟಿ ಖರ್ಚಾಗಿದೆ, 6 ಕೋಟಿವರೆಗೆ ಖರ್ಚಾಗ್ತಾ ಇದೆ. ಯಾವುದೂ ಮಹಲಿಂಗೇಶ್ವರ ದಯದಿಂದ ಎಲ್ಲಿ ಕೂಡ ಊರಿನವರ ಸಹಕಾರ ಮತ್ತು ಒಂದು 5-10 ಜನ ಹೊರಗಿನವರ ಸಹಕಾರದಿಂದ ಅತುಲಣ್ಣ ಮತ್ತು ಅತುಲ್ ಕುಮಾರ್ ಹಲೇಜಿ ಅಂತೇಳಿ ಅವರು ಬ್ರಹ್ಮಕಲಶೋತ್ಸವದ ಅಧ್ಯಕ್ಷರು, ಅವರು ಮತ್ತು ಅವರ ಫ್ರೆಂಡ್ ಅವರೆಲ್ಲ ಸೇರಿಕೊಂಡು ಎಲ್ಲ ಕೆಲಸವನ್ನು ಸುಸೂತ್ರವಾಗಿ ಆಗುವ ಹಾಗೆ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ನಾವು ಕೂಡ ಸೇರಿಕೊಂಡಿದ್ದೇವೆ. ಇದರಲ್ಲಿ ಅಧ್ಯಕ್ಷರು ಅದು ಸೆಕ್ರೆಟರಿ ಹಾಗೇನು ಇಲ್ಲ, ನಾವು ಊರಿನವರೇ ಇದು ಮಾಡ್ತಾ ಇದ್ದೇವೆ. ನಮ್ಮ ನೆಪ ಮಾತ್ರಕ್ಕೆ ನಮ್ಮನ್ನು ಜೀರ್ಣೋದ್ಧಾರ ಅಧ್ಯಕ್ಷ, ಬ್ರಹ್ಮಕಲಶ ಅಧ್ಯಕ್ಷ ಎಲ್ಲರೂ ದೇವರ ಭಕ್ತರೇ, ಎಲ್ಲ ಕೂಡ ಸಾಂಗವಾಗಿ ನೆರವೇರ್ತಾ ಇದೆ. ಇದು ಮತ್ತೊಂದಂದರೆ ಈಗ ಅನ್ನ ಛತ್ರ ಉಂಟಲ್ಲ, ಈ ಜಾಗ ದ್ವಾರಕಾ ಕನ್ಸ್ಟ್ರಕ್ಷನ್ ಅವರಿಗೆ ಗೋಪಾಲಕೃಷ್ಣ ಭಟ್ರಿಗೆ ಸೇರಿದ ಜಾಗ. ಅವರು ಕೂಡ ನಮಗೆ ಏನು ಕೇಳಿದರೂ ಇಲ್ಲ ಅಂತ ಹೇಳಿದ್ದಿಲ್ಲ ಇದು ತನಕ. ಎಲ್ಲ ಅನ್ನದಾನಕ್ಕೆ ದೇಣಿಗೆಯಿಂದ ಹಿಡಿದು ಈ ಜಾಗ ಪಾರ್ಕಿಂಗ್ ನೀವು ಕೇಳೋದೇ ಬೇಡ, ಎಲ್ಲ ನಾನು ಸರಿ ಮಾಡಿಕೊಡ್ತೇನೆ ಅಂತ ಹೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದಾರೆ ಕೂಡ, ಎಲ್ಲ ಅವರೇ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ಇದು ಕರಾಯ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಬ್ರಹ್ಮ ಕಲಶೋತ್ಸವಕ್ಕೆ ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ, ಜೀರ್ಣೋದ್ಧಾರ ಕಾರ್ಯ ಹೇಗಾಯಿತು, ಅದ್ರ ಜೊತೆಗೆ ಬ್ರಹ್ಮ ಕಲಶೋತ್ಸವಕ್ಕೆ ತಯಾರಿ ಹೇಗಾಗ್ತಾ ಇದೆ, ಪಾಕಶಾಲೆ ಹೇಗಿದೆ, ಭೋಜನಾಲಯ ಹೇಗಿದೆ, ಬೃಹತ್ ಉಗ್ರಾಣ ಯಾವ ರೀತಿಯಾಗಿ ನಿರ್ಮಾಣಗೊಂಡಿದೆ ಅನ್ನುವಂಥ ತಿಳಿಸುವಂಥ ಪುಟ್ಟ ಪ್ರಯತ್ನ. ಸುವೀರ್ ಜೈನ್ ಜೊತೆಗೆ ದಾಮೋದರ ದೊಂಡೋಲೆ, ಸುದ್ದಿ ನ್ಯೂಸು, ಕರಾಯ.